ಹಿಂದೂ ಮಹಾಸಭಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಧರ್ಮೇಂದ್ರ ಬಿಜೆಪಿ ನಾಯಕರ ವಿರುದ್ಧ ನೀಡಿದಂತಹ ಹೇಳಿಕೆ ಕುರಿತು ಸ್ಪಷ್ಟೀಕರಣ ನೀಡಿದ್ದಾರೆ. ಇಂದು ಬೆಳಿಗ್ಗೆ ಸುದ್ದಿಗೋಷ್ಠಿ ನಡೆಸಿದ್ದ ಹಿಂದೂ ಮಹಾಸಭಾ ಮೈಸೂರಿನ ನಂಜರಗೂಡಿನಲ್ಲಿ ದೇವಸ್ಥಾನ ಕೆಡವಿರುವುದನ್ನು ಖಂಡಿಸಿ ಮಾತನಾಡುವ ಭರಾಟೆಯಲ್ಲಿ ಮಹಾತ್ಮ ಗಾಂಧೀಜಿ ಬಗ್ಗೆಯೂ ಕೂಡ ಹೇಳಿಕೆಯನ್ನು ನೀಡಿದ್ರು. ನಾವು ಗಾಂಧೀಜಿಯನ್ನೇ ಬಿಟ್ಟಿಲ್ಲ ಸ್ವಾಮಿ, ನೀವು ನಮಗೆ ಯಾವ ಲೆಕ್ಕ? ಹಿಂದೂಗಳ ಮೇಲೆ ನಡೆದಿರುವ ದಾಳಿಯನ್ನ ಖಂಡಿಸಿ ಗಾಂಧಿಯನ್ನ ಹತ್ಯೆ ಮಾಡಕ್ಕಾಗುತ್ತೆ? ನಿಮ್ಮ ವಿಚಾರದಲ್ಲಿ ನಾವು ಆಲೋಚಿಸಬೇಕಾಗುತ್ತದೆ. ಕೇವಲ ಹಿಂದೂ ಶ್ರದ್ಧಾ ಕೇಂದ್ರಗಳ ಮೇಲೆ ದಾಳಿಯಾಗುತ್ತದೆ. ಬಿಜೆಪಿ ಸರ್ಕಾರವಿದ್ದಾಗಲೇ ಹಿಂದೂ ದೇವಾಲಯ ನೆಲಸಮವಾಗಿರುತ್ತದೆ ಯಾಕೆ ಎಂದು ಪ್ರಶ್ನಿಸಿದ್ರು. ಇದೀಗ ಈ ಹೇಳಿಕೆ ವಿಚಾರವಾಗಿ ಪ್ರತಿಕ್ರಿಯಿಸಿದ್ದು, ತನ್ನ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಲಾಗಿದೆಯೇ? ಒಂದು ವೇಳೆ ತಾನು ಸುದ್ದಿಗೋಷ್ಠಿಯಲ್ಲಿ ಬಳಸಿದ್ದ ಹತ್ಯೆ ಪದ ಸಂವಿಧಾನ ವಿರೋಧಿಯಾಗಿದ್ದರೆ ಕ್ಷಮೆಯಾಚಿಸುತ್ತೇನೆ ಎಂದು ಇಂದು ಸಂಜೆ ಬಿಡುಗಡೆಗೊಳಿಸಿದಂತಹ ಹೇಳಿಕೆಯಲ್ಲಿ ಧರ್ಮೇಂದ್ರ ಅವರು ಹೇಳಿದ್ದಾರೆ. ಹಿಂದೂಗಳು ಹೇಗೆ ಮಾಡಿದ್ರು ಓಟ್ ಹಾಕ್ತಾರಪ್ಪ, ಏನು ಮಾಡಿದ್ರು ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಬೀಳುತ್ತೆ, ನಾವು ಏನು ಮಾಡಿದ್ರು ನಡೀತದೆ ಎಂಬ ಆ ಮನ ಇಚ್ಛೆ ಇದೆ ನೋಡಿ, ಅದೇ ಮುಂದಿನ ದಿನಗಳಲ್ಲಿ ನಿಮಗೆ ಮುಳ್ಳಾಗತ್ತೆ. ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷವನ್ನು ರಾಜ್ಯದಲ್ಲಿ ಕಿತ್ತೆಸೆಯುತ್ತಾರೆ ಜನರು. ಅಖಿಲ ಭಾರತ ಹಿಂದೂ ಮಹಾಸಭಾ ಎಲ್ಲಿವರೆಗಿರುತ್ತೆ ಅಲ್ಲಿವರೆಗೆ ನಾವು ಗಾಂಧೀಜಿನೇ ಬಿಟ್ಟಿಲ್ಲ ಸ್ವಾಮಿ, ನೀವು ಯಾವ ಲೆಕ್ಕ? ನಮಗೆ ಗಾಂಧೀಜಿನೇ ಬಿಟ್ಟಿಲ್ಲ. ನಾವು ಹಿಂದೂಗಳ ಮೇಲೆ ನಡೆದಿರುವ ದಾಳಿಯನ್ನು ಖಂಡಿಸಿ ಗಾಂಧೀಜಿಯನ್ನು ಹತ್ಯೆ ಮಾಡೋಕ್ಕಾಗತ್ತೆ ಅಂತ ಹೇಳಿದರೆ ನಿಮ್ಮ ವಿಚಾರದಲ್ಲಿ ನಾವು ಆಲೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತೀರಾ ನೀವು? ಇವತ್ತು ಬೆಳಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ನಾನೊಂದು ಹೇಳಿಕೆಯನ್ನು ಕೊಟ್ಟಿದ್ದೆ. ನಾವು ಮಹಾತ್ಮ ಗಾಂಧೀಜಿಯವರನ್ನೇ ಬಿಟ್ಟಿಲ್ಲ, ಇವರೇನು ಮಹಾ ಅಂತ ಲೆಕ್ಕ, ಇವರೇನು ಲೆಕ್ಕ ಎಂಬ ವಿಚಾರದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದೆ. ಆದರೆ ನಾನು ಕೊಟ್ಟಿರುವ ಹೇಳಿಕೆಯ ವಿಚಾರಗಳೇ ಬೇರೆ, ಮಾಧ್ಯಮಗಳು ಬರೆಯುತ್ತಿರುವ ವಿಚಾರಗಳೇ ಬೇರೆ. ನಾನು ಹೇಳ್ತಾ ಇರೋದು ಗಾಂಧಿಯ ಹಿಂದುತ್ವ ವಿರೋಧಿ ನೀತಿಯ ಬಗ್ಗೆ ನಾನು ಮಾತಾಡಿದ್ದೀನಿ ವಿನಃ ನಾನು ಯಾರ ವಿಚಾರದಲ್ಲೂ ಬೆದರಿಕೆಯಾಗಿ ಅಥವಾ ಇನ್ನಿತರ ವಿಚಾರವಾಗಿ ನನ್ನ ಹೇಳಿಕೆ ಅಲ್ಲ. ಆಗಿರುವಾಗ ಒಂದು ವೇಳೆ ಅದು ಹತ್ಯೆ ಎಂಬ ಶಬ್ದವು ಸಂವಿಧಾನಾತ್ಮಕವಾಗಿ ವಿರೋಧವಾಗಿದ್ದರೆ ಖಂಡಿತವಾಗಿಯೂ ಸಹ ನಾನು ಈ ಹತ್ಯೆ ಎಂಬ ವಿಚಾರದಲ್ಲಿ ಕ್ಷಮೆಯನ್ನು ಕೇಳಲಿಕ್ಕೆ ತಯಾರಿದ್ದೇನೆ. ಆಗಿರುವಾಗ ನನ್ನ ಶಬ್ದವನ್ನು ಅಪಾರ್ಥ ಬಳಸಿಕೊಳ್ಳದೆ ಒಂದು ಪಾಸಿಟಿವ್ ಆಗಿ ತಗೊಳ್ಳಿ ಎಂಬುದನ್ನು ನಾನು ಈ ಮೂಲಕ ವಿನಂತಿಸ್ಕೊಳ್ತಾ ಇದ್ದೇನೆ. ಧರ್ಮದ ರಕ್ಷಣೆಗೆ ಪ್ರತಿಯೊಬ್ಬ ವ್ಯಕ್ತಿಯೂ ಇರಬೇಕು ಎಂಬುದು ಧರ್ಮ ಸೂಕ್ಷ್ಮವಾದ ವಿಚಾರಗಳು. ಧರ್ಮ ಉಳಿದ್ರೆ ನಾವು ಉಳಿದೆವು, ಧರ್ಮ ಉಳಿದ್ರೆ ದೇಶ ಉಳಿದಿತ್ತು, ಧರ್ಮ ಉಳಿದ್ರೆ ಎಲ್ಲವೂ ಉಳಿಯುತ್ತದೆ. ಆಗಿರುವಾಗ ಧರ್ಮದ ರಕ್ಷಣೆ ನಮಗೆ ವಿಶೇಷವಾಗಿ ಅಖಿಲ ಭಾರತೀಯ ಹಿಂದೂ ಮಹಾಸಭಾ ಅದರ ರಕ್ಷಣೆಗೆ ನಿಲ್ಲುತ್ತೆ ಎಂಬುದೇ ನನ್ನ ಮಾತಿನ ಅರ್ಥ ವಿನಃ ಬೇರೆ ಏನೇನೂ ಅಲ್ಲ ಎಂಬುದನ್ನು ಈ ಮೂಲಕ ನಾನು ದೃಢಪಡಿಸುತ್ತೇನೆ. ರಾಜ್ಯಾದ್ಯಂತ ವಿವಾದ ಎಬ್ಬಿಸಿರುವಂತಹ ಮೈಸೂರಿನ ನಂಜನಗೂಡಿನಲ್ಲಿ ದೇವಸ್ಥಾನ ಕೆಡವಿರುವುದನ್ನು ಖಂಡಿಸಿ ಹಿಂದೂ ಮಹಾಸಭಾ ರಾಜ್ಯ ವಕ್ತಾರರಾಗಿರುವಂತಹ ಧರ್ಮೇಂದ್ರ ಅವರು ಹೇಳಿರುವಂತಹ ಒಂದು ಹೇಳಿಕೆ ತುಂಬಾ ದೊಡ್ಡ ಮಟ್ಟದಲ್ಲಿ ಇದೀಗ ವಿವಾದವನ್ನ ಎಬ್ಬಿಸ್ತಾ ಇರುವಂತದ್ದು. ಜೊತೆಗೆ ಈ ಬಗ್ಗೆ ಸ್ವತಃ ಧರ್ಮೇಂದ್ರ ಅವರು ಮಾತನಾಡಲಿಕ್ಕೆ ನಮ್ಮ ಕುಡ್ಲ ವಾಹಿನಿ ಮೂಲಕ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ, ಹೇಳಿ ಸರ್. ಧರ್ಮೇಂದ್ರ ಅವರೇ, ತಮ್ಮ ಒಂದು ಹೇಳಿಕೆ ಇದೀಗ ತುಂಬಾ ದೊಡ್ಡ ಮಟ್ಟದಲ್ಲಿ ವಿವಾದವನ್ನ ಎಬ್ಬಿಸಿರುವಂತದ್ದು. ತಾವು ಹೇಳಿರುವಂತಹ ಹೇಳಿಕೆ ನಾವು ಬೆಳಿಗ್ಗೆಯಿಂದ ಬೆಳವಣಿಗೆಗಳನ್ನು ನೋಡ್ತಾ ಇದ್ದೇವೆ. ತಾವು ಹೇಳ್ತಾ ಇದ್ದೀರಾ ನಾನು ಈ ರೀತಿ ಹೇಳಲಿಲ್ಲ ಅನ್ನುವಂಥದ್ದು. ನಾನು ಹೇಳಿರುವಂತಹ ಹೇಳಿಕೆಗೆ ಇನ್ಯಾರೋ ರೆಕ್ಕೆ ಪುಕ್ಕಗಳನ್ನ ಕಟ್ಟಿದ್ದಾರೆ, ಹಾರಿಸಿದ್ದಾರೆ ಅನ್ನುವಂತಹ ವಿಚಾರವನ್ನ ತಾವು ಹೇಳ್ತಾ ಇದ್ದೀರಾ. ಸದ್ಯಕ್ಕೆ ಹಾಗಾದ್ರೆ ತಾವು ಹೇಳಿರುವಂತಹ ಹೇಳಿಕೆ ಏನೋ ಧರ್ಮೇಂದ್ರ ಅವರೇ, ಏನಾಗಿದೆ, ಏನ್ ಕತೆ? ನೋಡಿ, ನಾನು ಕೊಟ್ಟಿರುವ ಹೇಳಿಕೆಗಳೇ ಬೇರೆ, ಅವರು ಚಾನೆಲ್ ನವರು ಹಾಕ್ತಾ ಇರುವ ಹೇಳಿಕೆಗಳೇ ಬೇರೆ. ನಾನು ಹೇಳಿರುವ ಉದ್ದೇಶವನ್ನ ತಿರುಚಿ ಅದನ್ನ ಬರೆಯಲ್ಪಟ್ಟಿದೆ. ನಾನು ಹೇಳ್ತಾ ಇರೋದು ಹಿಂದುತ್ವದ ವಿಚಾರದಲ್ಲಿ ಗಾಂಧಿಯನ್ನೇ ನಾವು ವ್ಯವಸ್ಥೆ ಮಾಡಿಲ್ಲ, ನೋಡಿಲ್ಲ, ಅವರ ಬಗ್ಗೆನೇ ಕ್ರಿಟಿಸೈಸ್ ಮಾಡ್ತೇವೆ. ಹತ್ಯೆ ಕೂಡ ಆಗಿರೋದು ಹಿಂದುತ್ವದ ವಿಚಾರಧಾರೆಯಲ್ಲಿ ಆಗಿರುವಾಗ ನಾವು ಆ ವಿಚಾರಧಾರೆಯನ್ನ ಸಮಾಜದ ಮುಂದಿಡುವಂತದ್ದು ಪ್ರಯತ್ನ ನಾವು ಮಾಡ್ತೇವೆ. ಯಾಕೆಂದ್ರೆ ಹಿಂದುತ್ವಕ್ಕೆ ನಾವು ಯಾವ ತರದ ಸ್ಯಾಕ್ರಿಫೈಸ್ ಅನ್ನು ಕೂಡ ನಾವು ಮಾಡುವುದಿಲ್ಲ ಹಂಗಂತ ಹೇಳಿದ್ದೇನೆ ವಿನಃ ಹತ್ಯೆ ಎಂಬ ವಿಚಾರವನ್ನ ನಾನಲ್ಲಿ ಯಾವುದೇ ತರದ ಥ್ರೆಟನಿಂಗ್ ಆಗಿ ಬಳಸ್ಕೊಳ್ಳಿಲ್ಲ. ನನ್ನ ಹೇಳಿಕೆಗಳು ಸಂಪೂರ್ಣ ವಿರುದ್ಧವಾಗಿ ಅಲ್ಲಿ ಹೇಳಲ್ಪಟ್ಟಿದೆ. ನಾನು ಎಲ್ಲೂ ಕೂಡ ಹತ್ಯೆಯನ್ನು ನಾವು ಮಾಡ್ತೇವೆ ಅದು ಇದು ಅಂತಲ್ಲ. ಆದ್ರೆ ಇನ್ನೂ ಒಂದು ಹೆಜ್ಜೆಯಾಗಿ ಮುಂದಿಟ್ಕೊಂಡು ನಾನು ಹೇಳೋದಿದ್ರೆ, ಒಂದು ವೇಳೆ ನನ್ನ ಮಾತು ಸಂವಿಧಾನಾತ್ಮಕವಾಗಿ ಅದು ತಪ್ಪು, ಅದು ವಿರೋಧವಾಗಿದೆ, ನನ್ನ ಮಾತಿನಿಂದ ಕೆಲವರಿಗೆ ನೋವಾಗುತ್ತೆ ಅಂತ ಹೇಳಿದ್ರೆ ಖಂಡಿತ ಬಹಿರಂಗವಾಗಿ ನಾನು ಧರ್ಮೇಂದ್ರ ಅವರೇ, ತಾವು ನನ್ನ ಉದ್ದೇಶ
ಧರ್ಮೇಂದ್ರ, ತಾವು ಮಾತಾಡುವ ಭರಾಟೆಯಲ್ಲಿ ಆ ಮಾತನ್ನ ಹೇಳಿದ್ದೀರಾ ಅಥವಾ ಖಂಡಿತ ಖಂಡಿತ ಪೂರ್ವಕವಾಗಿ ನಿಮ್ಮ ಮಾತು ಸತ್ಯ. ನನಗೆ ನಾವು ಆ ದೇವಸ್ಥಾನವನ್ನ ಕೆಡವಿದಂತ ಒಂದು ಆಕ್ರೋಶ ನನ್ನ ಮನಸ್ಸಿನಲ್ಲಿತ್ತು. ಯಾಕೆಂದ್ರೆ ನಾವು ಹೇಳ್ತಿರೋದಿಷ್ಟೇ, ಹಿಂದುತ್ವದ ವಿಚಾರಧಾರೆಯಲ್ಲಿ ಅಧಿಕಾರಕ್ಕೆ ಬಂದಂತ ಸರ್ಕಾರ ಹಿಂದುತ್ವಕ್ಕೆ ರಕ್ಷಣೆ ಕೊಡುದಿಲ್ಲ ಅಂತ ಹೇಳುವಾಗ ನಮ್ಗೆ ನೋವಾಯ್ತು ಸಹಜವಾಗಿ. ಆ ವಿಚಾರಧಾರೆಯಲ್ಲಿ ನಾನು ಮಾತಾಡ್ತಾ ನನ್ನ ಮಾತು, ನಾನು ಈ ಮಾತನ್ನು ಹೇಳಿದ್ದು ಹೌದು, ಆದ್ರೆ ನಿಜವಾಗಿ ಉದ್ದೇಶ ಪೂರ್ವಕವಾಗಿ ಹೇಳಿದ ಮಾತು ಕೂಡ ಅಲ್ಲ. ನಾನು ಖಂಡಿತವಾಗಿ ಈ ವಿಚಾರದಲ್ಲಿ ನಾನು ಸ್ಪಷ್ಟವನ್ನು ಕೊಡ್ತಾ ಇದ್ದೇನೆ. ನನ್ನ ಉದ್ದೇಶ ಸಂಪೂರ್ಣವಾಗಿ ಇದು ಅಲ್ಲವೇ ಅಲ್ಲ. ಅದರಿಂದ ಕ್ಷಮೆ ಯಾಚಿಸ್ತೇನೆ ನಾನು ಅದರ ಬಗ್ಗೆ. ಓಕೆ ಓಕೆ, ಈಗಾಗಲೇ ಕ್ಷಮೆಯನ್ನ ತಾವು ಯಾಚಿಸಿದ್ದೀರಾ, ಕ್ಷಮೆಯನ್ನ ಕೇಳ್ತೇನೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದೀರಾ. ಉದ್ದೇಶ ಪೂರ್ವಕವಾಗಿ ನಾನು ಈ ಮಾತುಗಳನ್ನ ಆಡಿಲ್ಲ, ಮಾತನಾಡುವ ಭರಾಟೆಯಲ್ಲಿ ನಾನು ಈ ಮಾತುಗಳನ್ನ ಆಡಿದ್ದೇನೆ ಅನ್ನೋದು ತಾವು ಹೇಳ್ತಾ ಇದ್ದೀರಾ. ಅದರಲ್ಲಿ ಓಕೆ, ತಾವು ಹೇಳುವಂತದ್ದು ಮಹಾತ್ಮ ಗಾಂಧಿ ಬಗ್ಗೆ ಹೇಳಿಕೆಯನ್ನ ತಾವು ಕೊಟ್ಟಿದ್ದೀರಾ. ನಾವು ಗಾಂಧಿಯನ್ನೇ ಬಿಟ್ಟಿಲ್ಲ ಸ್ವಾಮಿ, ನೀವು ಯಾವ ಲೆಕ್ಕ ಅನ್ನುವಂತ ವಿಚಾರವನ್ನ ಹೇಳಿದ್ದೀರಾ. ಆದ್ರೆ ಹತ್ಯೆಯ ವಿಚಾರವನ್ನ ಎಲ್ಲೂ ಕೂಡ ನಾನು ಮೆನ್ಷನ್ ಮಾಡಿಲ್ಲ, ನಾನು ಹೇಳಿಲ್ಲ. ಆದ್ರೆ ಇತರ ಮಾಧ್ಯಮಗಳು ಹತ್ಯೆಯ ವಿಚಾರವನ್ನ ಹೈಲೈಟ್ಸ್ ಮಾಡ್ತಾ ಇದೆ. ಈ ವಿಚಾರವನ್ನ ಏನೋ ಬೇರೆ ರೀತಿಯಲ್ಲಿ ತಿರುಚಲಾಗಿದೆ ಅನ್ನುವಂತಹ ವಿಚಾರದಲ್ಲಿ ತಾವು ಹೇಳ್ತಾ ಇರುವಂತದ್ದು ಹೌದಾ? ಇಸ್ ಇಟ್? ಖಂಡಿತ ಖಂಡಿತ ಹೌದು. ನಾನು ಆಕ್ಚುಲಿ ನಿಜವಾಗಿ ಹೇಳುದಿದ್ರೆ ನನಗೆ ಹತ್ಯೆ ಎಂಬ ವಿಚಾರದಲ್ಲಿ ನಾನು ಯಾವುದೇ ಆ ಮನಸ್ಥಿತಿಯಲ್ಲಿ ಮಾತಾಡಿದವನಲ್ಲ. ಮಾತಾಡ್ತಾ ಕೋಪದಲ್ಲಿ ಒಂದೆರಡು ಶಬ್ದಗಳು ಬಂದಿರಬಹುದು, ಗಾಂಧಿಯ ಹತ್ಯೆ ಎಂಬ ಪದಗಳು ಬಂದಿರಬಹುದೇ ವಿನಃ ಉದ್ದೇಶ ಪೂರ್ವಕವಾಗಿ ಅಥವಾ ನಾನು ಹೇಳಲೇಬೇಕೆಂಬ ಉದ್ದೇಶದಿಂದ ಈ ಮಾತನ್ನ ನಾನು ಹೇಳಿಲ್ಲ. ಹಾಗಿರುವಾಗ ನಾನು ಮತ್ತೊಮ್ಮೆ ಅದೇ ವಿಚಾರದಲ್ಲಿ ಶಬ್ದಗಳ ಬಳಕೆಯಲ್ಲಿ ಒಂದಿಷ್ಟು ಬದಲಾವಣೆ ಆಗಿದೆ ವಿನಃ ಆ ಶಬ್ದನ ಬಳಕೆ ಮಾಡಿರುವುದಕ್ಕೆ ನಾನು ಕ್ಷಮೆ ಅರ್ಪಣೆಯನ್ನು ಕೇಳ್ತಾ ಇದ್ದೇನೆ. ಓಕೆ ಸರಿ, ಹಾಗಾದ್ರೆ ಧರ್ಮೇಂದ್ರ ಅವರು ಕ್ಷಮೆಯನ್ನ ಕೇಳಿದ್ದೀರಾ. ಕ್ಷಮೆಗಿಂತ ದೊಡ್ಡದಾಗಿರುವಂತಹ ಪಶ್ಚಾತ್ತಾಪ ಯಾವುದೂ ಇಲ್ಲ ಅನ್ನುವಂಥದ್ದು ನಮಗೂ ಕೂಡ ಗೊತ್ತಿರುವಂತಹ ವಿಚಾರ. ಹಾಗಾದ್ರೆ ತಮ್ಮ ಒಂದು ನಿಲುವು ಏನು ಈ ಸಂದರ್ಭಗಳಲ್ಲಿ ತಾವು ಮುಕ್ತವಾಗಿರುವಂತಹ ಮಾತಿನ ಮೂಲಕ ವ್ಯಕ್ತಪಡಿಸಬಹುದು. ಎಸ್, ತಮಗೋಸ್ಕರ ಅವಕಾಶ ಇದೆ. ಏನ್ ಹೇಳ್ತೀರಾ ಈ ಒಂದು ಪ್ರಕರಣಗಳ ಬಗ್ಗೆ, ಜೊತೆಗೆ ತಮ್ಮ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಎಸ್ ಸರ್. ಅಲ್ಲ ಖಂಡಿತವಾಗಿ ಸರ್, ನಾನು ಹೇಳಿದಲ್ಲ, ನನ್ನ ಇಡೀ ಜೀವನದ ಇದ್ರೊಳಗೆ ನಾನು ಇಷ್ಟವರೆಗೆ ನನ್ನ ಯಾವುದೇ ಒಂದಲ್ಲಿ ಬ್ಲಾಕ್ ಮಾರ್ಕ್ ಇಲ್ಲ. ನಾನು ಅಂತ ಏನು ಗೊತ್ತಾ, ಈ ಚಟುವಟಿಕೆಯಲ್ಲಿ ನಾನು ಭಾಗವಹಿಸಿದವನು ಕೂಡ ಅಲ್ಲ. ನಾನು ಹಿಂದುತ್ವದ ಒಂದು ವ್ಯಕ್ತಿತ್ವವನ್ನ ಅಥವಾ ಹಿಂದುತ್ವದ ವಿಚಾರಧಾರೆಯಲ್ಲಿ ನಾನು ಕೆಲಸ ಮಾಡಿದವ. ಹಾಗಿರುವಾಗ ಉದ್ದೇಶ ಪೂರ್ವಕವಾಗಿ ಅಥವಾ ನನ್ನ ಕ್ಯಾರೆಕ್ಟರ್ನ ಬಗ್ಗೆ ನಾನು ಹಾಳು ಮಾಡಿಕೊಳ್ಳಕ್ಕೆ ತಯಾರಿಲ್ಲ. ನಾನು ಆ ವಿಚಾರದಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ ಸರಿ, ಹಾಗಾದ್ರೆ ಮಾತಾಡಿದ ಬರದಲ್ಲಿ ತಾವು ಮಾತನಾಡಿದ್ದೀರಾ. ಗಾಂಧೀಜಿ ಅವರ ವಿಚಾರಗಳಲ್ಲಿ ತಾವು ಹೇಳಿರುವಂತಹ ಹೇಳಿಕೆಗಳ ಮೇಲೆ ತಮಗೆ ಪಶ್ಚಾತ್ತಾಪ ಇದೆ ಅನ್ನುವಂತಹ ವಿಚಾರವನ್ನ ತಾವು ಹೇಳ್ತಾ ಇದ್ದೀರಾ ಅಲ್ವಾ? ಜೊತೆಗೆ ಇಲ್ಲೊಂದು ಪ್ರಶ್ನೆ ಬರುತ್ತೆ ಸರ್, ವಿಚಾರಧಾರೆಯಲ್ಲಿ ನಾನು ಸಮರ್ಪಣೆಯನ್ನು ಕೇಳ್ತೇನೆ. ಮತ್ತೆ ಉಳಿದಿರುವಂತದ್ದು ಏನು ದೇವಸ್ಥಾನ ಕೆಡದಿರುವುದು ಮತ್ತೊಂದು, ಮತ್ತೆ ಆ ಮಾತಿಗೆ ನಾನು ಇವತ್ತು ಕೂಡ ಬದ್ಧನಾಗಿದ್ದೇನೆ. ಆ ವಿಚಾರದಲ್ಲಿ ನನ್ನ ಏನಿಲ್ಲ. ಆದ್ರೆ ಗಾಂಧಿ ಹತ್ಯೆ ಮತ್ತೆ ಇನ್ನಿತರ ಏನು ಮಾಧ್ಯಮಗಳು ಕೆಲವೊಂದು ತಿರುಚಿ ಹೇಳಿಕೆಯನ್ನ ಕೊಟ್ಟಿದೆ, ಅದು ನಾನು ಹೇಳಿದ ಮಾತಲ್ಲ. ಒಂದು ವೇಳೆ ಅಂತ ಮಾತುಗಳು ಇದ್ದಿದ್ರು ಕೂಡ ನಾನು ಅದಕ್ಕೆ ಕ್ಷಮೆ ಯಾಚಿಸ್ತೇನೆ. ಓಕೆ, ಹತ್ಯೆ ಅನ್ನುವ ವಿಚಾರಗಳಲ್ಲಿ ತಾವು ಕ್ಷಮೆಯನ್ನ ಯಾಚಿಸ್ತೀರಾ ಅನ್ನೋದು ಹೇಳ್ತಾ ಇದ್ದೀರಾ. ಜೊತೆಗೆ ಸ್ವಾಮಿ ನೀವು ಯಾವ ಲೆಕ್ಕ ಅನ್ನುವಂಥದ್ದು ಹೇಳ್ತೀರಾ ಧರ್ಮೇಂದ್ರ ಅವರೇ? ಯಾರಿಗೆ ಹೇಳ್ತೀರಾ ಅನ್ನೋದು ಗೊತ್ತಾಗಿಲ್ಲ. ಸ್ವಾಮಿ ನೀವು ಯಾವ ಲೆಕ್ಕ? ಇಲ್ಲ ನೋಡಿ, ಅಲ್ಲ ಖಂಡಿತವಾಗಿ ಸಹ ಹಿಂದುತ್ವದ ವಿಚಾರದಲ್ಲಿ ಸರ್ಕಾರ ಯಾವ ತಪ್ಪು ನಿರ್ಧಾರಗಳನ್ನು ತಗೊಂಡ್ರು ಕೂಡ ನಾನು ಅಲ್ಲಿ ಕೊನೆಗೆ ಹೇಳಿದ್ದೇನೆ, ನಾನು ಹಿಂದೂ ಮಹಾಸಭಾದ ಈ ವಿಚಾರದನ್ನೇ ಪ್ರತಿಭಟನೆ ಮಾಡ್ತೇವೆ, ನಾವು ಹೋರಾಟ ಮಾಡ್ತೇವೆ, ಚುನಾವಣೆಯವರೆಗೆ ಇದನ್ನ ನಾವು ಜನರ ಮುಂದೆ ಇಡ್ತೇವೆ ಅಂತ ಹೇಳಿದಂತ ಮಾತೆ ವಿನಃ ಅದಕ್ಕೆ ಆವಾಗ ಸರ್ಕಾರ ಕೂಡ ನಮ್ಮನ್ನು ಅದನ್ನು ತಡೆಯಲಿಕ್ಕೆ ಆಗುದಿಲ್ಲ ಎಂಬ ವಿಚಾರದಲ್ಲಿ ನಾನು ಹೇಳಿದ್ದೇನೆ. ಯಾಕೆಂದ್ರೆ ಹೋರಾಟಗಳು ಜನರ ಮುಂದೆ ಇಡುವಂತ ವಿಚಾರಧಾರೆಗಳು ನ್ಯಾಯಬದ್ಧವಾಗಿರುವಂತದ್ದು. ಅದು ನಮಗೆ ಸಂವಿಧಾನದಲ್ಲಿ ನಮಗೆ ಅಧಿಕಾರವನ್ನು ಕೊಟ್ಟಿದೆ, ಹೋರಾಟ ಮಾಡುವಂತದ್ದು, ಸತ್ಯವನ್ನ ಸಮಾಜದ ಎದುರು ಕಡೆ ಇಡುವಂತ ಕೆಲಸ. ಇದರ ಬಗ್ಗೆ ನಾನು ಹೇಳಿದ್ದೇನೆ, ನೀವು ನಮ್ಮನ್ನ ತಡೆಯಲಿಕ್ಕೆ ಆಗುದಿಲ್ಲ ಎಂಬ ವಿಚಾರವನ್ನ ನಾನು ಹೇಳಿದ್ದೇನೆ. ಮತ್ತೆ ಇನ್ನೊಂದು ಅತ್ಯಂತ ಪ್ರಮುಖ ಏನಪ್ಪಾ ಅಂದ್ರೆ ಗೋಡ್ಸೆಜಿ ಅವರು ಗಾಂಧಿಯ ಹತ್ಯೆ ಮಾಡಿದ್ದಾರೆ ಎಂಬುದು ಕೋರ್ಟಿನಲ್ಲಿ ತೀರ್ಮಾನ ಆಗಿರುವ ವಿಷಯ. ಅದು ಸತ್ಯ ವಿಚಾರವನ್ನ ನಾನು ಜನರ ಎದುರುಗಡೆ ಇಟ್ಟಿದ್ದೇನೆ ವಿನಃ ಯಾವುದೇ ಸುಳ್ಳು ವಿಚಾರಗಳನ್ನ ನಾನು ಜನರ ಮುಂದೆ ಇಟ್ಟಿಲ್ಲ. ಇದನ್ನ ನಾನು ಸ್ಪಷ್ಟನೆ ಪಡಿಸ್ತೇನೆ ಸರ್. ಓಕೆ, ಆ ಗೋಡ್ಸೆ ಅವರು ತಮ್ಮ ರೋಲ್ ಮಾಡೆಲ್ ಅಂತ ತಾವು ಹೇಳ್ತಾ ಇದ್ದೀರಾ ಅಲ್ವಾ? ಅಲ್ಲ, ಗೋಡ್ಸೆ ಅವರು ರೋಲ್ ಮಾಡೆಲ್ ಅಂತಲ್ಲ, ನಮ್ಮ ಪಕ್ಷದ ನಾಯಕರು. ಧರ್ಮೇಂದ್ರ, ಎಸ್, ಇದನ್ನೇ ನಾನು ಕೇಳ್ತಾ ಇರುವಂತದ್ದು. ಹಾಗಾಗಿ ತಾವು ಈ ವಿಚಾರ ನಾನು ಕೇಳ್ತಾ ಇರೋದು ವೈ ಈ ವಿಚಾರ ಬಂತು ಮೆನ್ಷನ್ ಮಾಡಿದ್ರಿ ಅಂತ ಬಂದಾಗ ಎಸ್ ಅಲ್ಲಿಂದ ತಮಗೆ ಕನೆಕ್ಷನ್ ಇದೆ ಅನ್ನುವಂಥದ್ದು ತಾವು ಹೇಳಿದ್ದೀರಾ ಅನ್ನುವಂಥದ್ದು ನಾನು ಕೇಳಿದ್ದೆ ಅಲ್ವಾ? ಖಂಡಿತ. ಸರಿ, ಓಕೆ ಧರ್ಮೇಂದ್ರ ಅವರೇ, ಇದು ತಮ್ಮ ವಿಚಾರಧಾರೆಗಳು. ಜೊತೆಗೆ
ತಾವು ಹೇಳಿರುವಂತಹ ಹೇಳಿಕೆಯ ಮೇಲೆ ಕ್ಷಮೆಯನ್ನ ಕೂಡ ಯಾಚಿಸಿದ್ದೀರಾ, ಕೇಳಿದ್ದೀರಾ. ಕ್ಷಮೆಗಿಂತ ದೊಡ್ಡದಾಗಿರುವಂತಹ ಪಶ್ಚಾತ್ತಾಪ ಯಾವುದು ಇಲ್ಲ ಅನ್ನೋದು ನಮ್ಗೆ ಗೊತ್ತಿರುವಂತಹ ವಿಚಾರ. ಧನ್ಯವಾದ ಧರ್ಮೇಂದ್ರ ಅವರೇ. ಎಸ್, ಇದು ಸದ್ಯ ಅವರು ಕೊಟ್ಟಿರುವಂತಹ ಹೇಳಿಕೆ. ಆ ಹೇಳಿಕೆ ನಾನು ಮನಸ್ಪೂರ್ವಕವಾಗಿ ಹೇಳಿರುವಂತಹ ಹೇಳಿಕೆ ಅಲ್ಲ, ಬದಲಾಗಿ ನನಗೆ ಮಾತಿನ ಭರಾಟೆಯಲ್ಲಿ ನಾನು ಹೇಳಿರುವಂತಹ ಹೇಳಿಕೆ, ಆಕ್ರೋಶದಿಂದ ಹೇಳಿರುವಂತಹ ಹೇಳಿಕೆ. ಹತ್ಯೆ ಅನ್ನುವಂತಹ ಪದ ಸಂವಿಧಾನ ವಿರೋಧಿಯಾಗಿದ್ರೆ ಹತ್ಯೆ ಅನ್ನುವಂತಹ ಪದ ನಾನು ಕ್ಷಮೆಯನ್ನ ಯಾಚಿಸ್ತೇನೆ ಅನ್ನುವಂತಹ ನಿಟ್ಟಿನಲ್ಲಿ ಧರ್ಮೇಂದ್ರ ಅವರು, ಹಿಂದೂ ಮಹಾಸಭಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಕ್ಷಮೆಯನ್ನ ಯಾಚಿಸಿದ್ದಾರೆ.